ಇನ್ನೇನಾರು ಒಳಗೊಂಡ ಇಡ ಹಾಗೆ ನೋಡಿ ಕರುಗಳಿಗೆ ಸಹ ಹಾಕಿದೆ ತಿಂಬೋತೆ ಏನು ದೊಂಡೆಡು ಸಿಕ್ಕೋಣನತ ಅಂದಿ ಇದು ಸೋಗೆ ತರ್ತಾ ಇದ್ದಾರೆ. ನಾನು ರಾಶಿ ಹಾಕಿಟ್ಟದು, ಅವರು ತಗೊಂಡು ಬರುದು ಒಂದೊಂದೇ ರಾಶಿ. ಇದು ಟ್ಯಾಕೋಸ್ ಒಳ್ಳೆ ಟಫಿಂಗ್ಸ್ ಇದೆ ಫುಲ್. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಮತ್ತೆ ಎಂತ ಹೇಳಿದರೆ, ನಿನ್ನೆ ನಾನು ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ, ಅದಕ್ಕೊಂದು ಕ್ಷಮೆ ಇರಲಿ. ಯಾಕೆ ಅಪ್ಲೋಡ್ ಮಾಡಲಿಲ್ಲ ಅಂತ ಹೇಳಿದರೆ, ನಿನ್ನೆ ವೋಟ್ ಕೌಂಟಿಂಗ್ ಅಲ್ಲ, ನಮ್ಮ ಭಾರತ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುವಂತಹ ದಿನ ನಿನ್ನೆ. ಹಾಗೆ ನೀವೆಲ್ಲರೂ ಕೂಡ ಅದನ್ನು ನೋಡಬೇಕು. ಬ್ಲಾಗ್ ಎಲ್ಲ ನೋಡೋದೆ, ಎಂಟರ್ಟೈನ್ಮೆಂಟ್ ಮಾಡೋದೆ. ನಾವು ಎಷ್ಟೋ ಜನ ವೋಟ್ ಮಾಡೋದನ್ನು ಮಿಸ್ ಮಾಡ್ಕೊಂಡಿದ್ದೇವೆ ಬೇರೆ ಬೇರೆ ಕಾರಣಗಳಿಂದಾಗಿ. ಇದರಿಂದಾಗಿ ನಾವೇ ಮುಂದಕ್ಕೆ ಪಶ್ಚಾತ್ತಾಪ ಪಡೋದನ್ನೋದು ನಿನ್ನೆಯ ವಿಷಯದಲ್ಲಿ ನಮಗೆಲ್ಲ ಗೊತ್ತಾಗಿದೆ. ಹಾಗೆ ಇವತ್ತು ನಾನು ಈ ವಿಡಿಯೋಗೆ ಎಂತ ಹೇಳೋದು, ಇಂಟ್ರೋ ಈಗ ಸೇರಿಸ್ತಾ ಇದ್ದಾರೆ ಎಡಿಟಿಂಗ್ ಮಾಡುವಾಗ. ಹಾಗಾಗಿ ಕ್ಷಮೆ ಇರಲಿ. ಇವತ್ತಿನ ವಿಡಿಯೋ ಬರ್ತಾ ಇದೆ, ನೋಡಿ. ತುಂಬ ಎಂಟರ್ಟೈನಿಂಗ್ ಆಗಿ ಉಂಟು ಇವತ್ತಿನ ವಿಡಿಯೋ ನಿಮಗೆ. ಸ್ಪೆಷಲ್ ನಮ್ಮ ಆ್ಯನಿವರ್ಸರಿದು ಮರು ದಿವಸ ನಾವು ಮನೆಯಲ್ಲಿ ಎಲ್ಲ ಪಾಯಸ ಎಲ್ಲ ಮಾಡಿದ್ದೇವೆ, ಆಯ್ತು. ಅಂದರೆ ನನ್ನ ಭಾವ ಸ್ವಲ್ಪ ಹಲಸಿನ ಹಣ್ಣು ಎಲ್ಲ ತಂದು ಕೊಟ್ಟರು. ಹಾಗೆ ಹಲಸಿನ ಹಣ್ಣು ಕಟ್ ಮಾಡುವಾಗ ಅದರಲ್ಲಿ ತುಂಬ ಸಿಕ್ಕಿತ್ತು ಒಳ್ಳೆ ಹಣ್ಣು. ಮತ್ತು ಅವರು ದನಕ್ಕೆ ಅಂತ ಹೇಳಿ ತಂದದ್ದು, ಮತ್ತು ಅದರಲ್ಲಿ ಸಿಕ್ಕಿದ್ದು ನಮಗೆ ಸಹ. ಹಾಗೆ ಮತ್ತು ಅವರನ್ನು ಸಹ ಊಟಕ್ಕೆ ಕರೆದೆ, ಅಣ್ಣ ತಮ್ಮ ಎಲ್ಲ ಒಟ್ಟಿಗೆ ಊಟ ಎಲ್ಲ ಮಾಡಿ ಎಲ್ಲ ಗಮ್ಮತ್ತೆಲ್ಲ ಮಾಡಿದ್ದೇವೆ. ಸೊ ಆ ವಿಡಿಯೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ, ನೋಡಿ ಎಂಜಾಯ್ ಮಾಡಿ. ಇವತ್ತು ಸಹ ಇಲ್ಲಿ ಹಲಸಿನ ಹಣ್ಣೆಲ್ಲ ಉಂಟು. ಒಬ್ಬರೇ ಮಾಡ್ತಾ ಇದ್ದಾರೆ, ನಾನು ಫುಲ್ಲು ಕುಕ್ಕಿಂಗಲ್ಲಿ ಇವತ್ತು ಬ್ಯುಸಿ ಇದ್ದೆ. ಎಡಿಟಿಂಗ್ ನಿನ್ನೆದು ಸಹ ಆಗಲಿಲ್ಲ ಅಂತ ಹೇಳಿ. ನಾವು ಉಂಟಲ್ಲ ಹೊಸತ್ತು ಮೆಟ್ಟು ಕತ್ತಿ ತಗೊಂಡದ್ದು, ಆಯಿತಾ. ಅದು ಎಂತ ಹೇಳಿದರೆ, ಅದರ ಕತ್ತಿ ಉಂಟಲ್ಲ ಹೀಗೆ ಕಟ್ ಮಾಡೋದು, ಅದು ಬರೇ ಡೆಲಿಕೇಟ್ ಅಂತ ಹೇಳಿದರೆ, ಪೆಲಕ್ಕಾಯಿ ಇಷ್ಟು ಸಣ್ಣ ಪೆಲಕ್ಕಾಯಿ ಇಡುವಾಗಲೇ ಅದು ಹೀಗೆ ಫುಲ್ ಬೆಂಡಾಗ್ತದೆ ಅಂತ. ಏನೂ ಗಟ್ಟಿ ಇಲ್ಲ, ಅದು ಕಬ್ಬಿಣ ಏನೂ ಗಟ್ಟಿ ಇಲ್ಲ. ಹಾಗೆ ಅವರು ಈಗ ಕತ್ತಿಯಲ್ಲಿ ಎಲ್ಲ ಇದು ಮಾಡೋದು, ಅದು ಕೈ ಹೀಗೆ ಹೀಗೆ ಮಾಡಿ ನೋವಾಗ್ತದೆ. ಮತ್ತು ಅವರಿಗೆ ಬಲಕೈಗೆ ಪಿಕ್ಲೈನ್ ಹಾಕಿದ್ದು ಉಂಟಲ್ಲ, ಅದು ಸ್ವಲ್ಪ ನೋವು ಉಂಟು ಅವರಿಗೆ. ಅಂದರೆ ಹೀಗೆ ಹೊಡೆದು ಅಂಥ ಕೆಲಸ ಎಲ್ಲ ಅಷ್ಟು ಸುಲಭಕ್ಕೆ ಮಾಡಲಿಕ್ಕೆ ಸಾಗೋದಿಲ್ಲ. ಸೊ ಅದಕ್ಕೆ ಅವರಿಗೆ ಟೆನ್ಷನ್ ಆಗ್ತಾಯಿತ್ತು. ಅವ್ರು ಹೇಳೋದು ಸರಿ, ಮುಟ್ಟತ್ತಿ ಒಂದು ಒಳ್ಳೆ ಎಲ್ಲಿಯಾದರೂ ಮಾಡುವವರಿದ್ದರೆ ಅವ್ರ ಹತ್ರ ಮಾಡಿಸ್ಬೋದು, ಆಗ ನಾವು ಹಸುಗಳಿಗೆ ಎಷ್ಟು ಸಹ ಪೆಲಕಾಯಿ ಎಲ್ಲ ಕೊಡ್ಬೋದು ಅಂತ ಹೇಳೋದು ಅವರು. ಅಂದರೆ ಅವರಿಗೆ ಸಹ ಹಸುಗಳಂದರೆ ತುಂಬ ಪ್ರೀತಿ. ಆದರೆ ಎಂತ ಮಾಡೋದು, ನಮ್ಮ ಎಲ್ಲರಲ್ಲಿ ಹಸುಗಳು ಸಹ ಕಾಯ್ತಾ ಇದ್ದಾರೆ. ಬತ್ತೆ ಇಂದ ನಿಸರ್ಗ ಹೊರ ಈ ಪೆಲಕಾಯಿ ಒಳಗೊಂಡು ಪೆಲಕಾಯಿ ಹೊರ ಒಳಗೊಂಡು ಇಡ. ಈ ಹಲಸಿನ ಹಣ್ಣು ಉಂಟಲ್ಲ, ತಿನ್ನಲಿಕ್ಕೆ ಅಷ್ಟು ರುಚಿ ಇರಲಿಲ್ಲ, ಸ್ವಲ್ಪ ಬಾಡಿದ್ದು. ಹಾಗಾಗಿ ಅದನ್ನು ಮಿಕ್ಸಿಯಲ್ಲಿ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಒಂದಷ್ಟು ಸ್ವಲ್ಪ ಸಜ್ಜಿಗೆಯನ್ನು ಸೇರಿಸಿ ನಾನು ಬೇಯಿಸಿಕೊಂಡೆ. ನೀರು ಹಾಕಿ ಸ್ವಲ್ಪ ಬೇಯಿಸಬೇಕಿಲ್ಲ, ಅದು ಅಡಿ ಹಿಡಿತದೆ, ಮತ್ತು ಸೌಟು ಹಾಕ್ತಾ ಇರಬೇಕಾಯ್ತಾ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ, ತೆಂಗಿನ ಹಾಲು ಹಾಕಿ ಈ ಥರದ ಒಂದು ಪಾಯಸ ನಾನು ರೆಡಿ ಮಾಡಿದ್ದೇನೆ. ಫಸ್ಟಿಗೆ ಸ್ವಲ್ಪ ನೀರು ಹಾಲನ್ನು ಸೇರಿಸಬೇಕು, ಅದರ ನಂತರ ದಪ್ಪ ಹಾಲನ್ನು ಸೇರಿಸಿ ಕುದಿಬಾರ್ದು. ಅದು ಕುದಿದರೆ ಅದು ಸ್ಮೆಲ್ ಚೇಂಜ್ ಆಗ್ತದೆ, ಮತ್ತು ಕೊಲೆಸ್ಟ್ರಾಲ್ಸ್ ಆಗ್ತದಂತೆ. ಹಲಸಿನ ಹಣ್ಣಿನ ಪಾಯಸ ರೆಡಿ. ನೋಡಿ ಅವರು ಹಾಕ್ತಾ ಇದ್ದಾರೆ ಈಗ. ಹಲಸಿನಕಾಯಿ ಉಂಟಲ್ಲ, ಸ್ವಲ್ಪ ಸ್ವಲ್ಪ ಅಂತ ನಮಗೆ ಕಂಡ್ರೆ ಸಹ ಅವರಿಗೆ ಹೊಟ್ಟೆ ತುಂಬ್ತದೆ ಅಂತ, ಡೈಜೆಷನ್ ಆಗೋದು ನಿಧಾನ ಅಲ್ಲ. ಹಾಗೆ ನೋಡಿ ಕರುಗಳಿಗೆ ಸಹ ಹಾಕಿದೆ, ತಿಂಬೋತೆ ಏನು ದೊಂಡೆಡು ಸಿಕ್ಕೋಣನತ. ಹಾಂ, ಹಾಗೆ ಇವತ್ತು ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಆಯಿತು ನಮ್ಮ ಹಸುಗಳಿಗೆ. ಅವಳೇನು ಗುಡ್ಡೆಟ್ಟು ಕಟ್ಟಲೇನು ಆತು ಉದ್ದಮ ಅಂತದ, ಇನ್ನು ಸುಂದುದಿತ್ತಾತ ಫುಲ್ಲು. ಅವಳನ್ನು ನಿನ್ನೆ ನಾನು ಗುಡ್ಡದಲ್ಲಿ ಎಲ್ಲ ಕಟ್ಟಿದೆ ಅಲ್ಲ, ಸೊ ಉದ್ದಕ್ಕೆ ಕಟ್ಟಿದೆ, 2 ಹಗ್ಗ ಜಾಯಿಂಟ್ ಮಾಡಿ. ಅದು ಎಳ್ದು ಆ ಹಗ್ಗ ಈಗ ಬಿಚ್ಚಲಿಕ್ಕೆ ಆಗೋದಿಲ್ಲ, ಕತ್ತಿಯಲ್ಲಿ ಕಟ್ ಮಾಡಿ ನಾನು ತೆಗಿಬೇಕಷ್ಟೇ. ಅದನ್ನು ನಾನು ಮರಕ್ಕೆ ಸುಂದಿದ್ದೆ, ಅವಳನ್ನು ಕಟ್ಟುವ ಕಂಬಕ್ಕೆ ನಾನು ಸುಂದಿದ್ದೆ, ಅದನ್ನು ಅವಳು ಬಿಡಿಸಿಕೊಂಡಿದ್ದಾಳೆ. ಇನ್ನು ಸುಂದು ಬರ ಕತ್ತಿ ಉಂಡ ಗೈಟ್, ಕತ್ತಿ ಇದ್ರೆ ಅದನ್ನು ಕಟ್ ಮಾಡಿ ತೆಗೀರಿ ಎಕ್ಸ್ಟ್ರಾ ಹಗ್ಗ. ಅವು ಬಿಚ್ಚರೆ ಆಪ್ರಿ. ಹಾಗೆ ಅದೀಗ ನಾನು ಕಂಬಕ್ಕೆ ಸುತ್ತಿಟ್ಟೆ. ಅಂದೇ ಅದು ಹಗ್ಗ ಉದ್ದದ ಹಗ್ಗ ಇರಲಿಲ್ಲ ಗುಡ್ಡದಲ್ಲಿ ಕಟ್ಟಿ ಮೇಯಿಸ್ಲಿಕ್ಕೆ, ಅದಕ್ಕೆ ನಾನು 2 ಹಗ್ಗ ಜಾಯಿಂಟ್ ಮಾಡಿದೆ. ಅದು ಅವಳು ಎಳ್ದು ಅದು ಟೈಟಾಗಿದೆ. ಇನ್ನು ಕತ್ತಿಯಲ್ಲಿ ಕಟ್ ಮಾಡಿ ತೆಗಿಬೇಕಷ್ಟೆ. ಇದು ಹೆಸರು ಬೇಳೆ ತೋವೆ, ಇದು ಕ್ಯಾಬೇಜ್ ಪಲ್ಯ, ಇದು ಬೀಟ್ರೋಟು ರಾಯ್ತ, ಇದು ಮಾವಿನ ಹಣ್ಣು ಮತ್ತು ಅಂಬಟೆ ಮೆಣಸ್ಕಾಯಿ. ಸೊ ಇದು ಇವತ್ತಿನ ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿಯ ಸ್ಪೆಷಲ್ ಊಟದ ತಾಲಿ, ಬಾಳೆ ಎಲೆಯ ಊಟ.
ಹೇಗುಂಟು ನೋಡಿ. ಇವತ್ತು ಮತ್ತೆ ಶನಿವಾರ ಕೂಡ ಅಲ್ಲ, ಹಾಗೆ ಭಾವನಿಗೆ ಕೂಡ ಎಲೆ ಆಗಬೇಕು ಅಂತ ಹೇಳಿ ಎಲೆ ಧರಿಸಿದ್ದು, ಇಲ್ಲದಿದ್ದರೆ ಬಟ್ಲಲ್ಲೇ ಊಟ ಮಾಡೋದು ನಾವು. ಹಾಗೆ ಒಂದು ಸ್ಪೆಷಲ್ ಆಗಿ ಬಾಳೆ ಎಲೆಯ ಊಟ ಆಯಿತು. ಹಾಗೆ ಎಲ್ಲ ಆನಿಯನ್ ಎಲ್ಲ ಎಂತ ಸಹ ಹಾಕಲಿಲ್ಲ, ಆನಿಯನ್ ಗಾರ್ಲಿಕ್ ಇಲ್ಲದೊಂದು ಶುದ್ಧವಾದ ಊಟ. ಹಾಗೆ ಎಲ್ಲರಿಗೆ ಸಹ ಬಡಿಸಿ ಆದಮೇಲೆ ಕೊನೆಯದಾಗಿ ನಾನು ಊಟ ಮಾಡಿದೆ. ಹಲಸಿನ ಹಣ್ಣಿನ ಪಾಯಸ ಮತ್ತು ನೀರು ದೋಸೆ ಕಾಂಬಿನೇಷನ್ ಯಾರಿಗಿಷ್ಟ ಅಂತ ಹೇಳಿ. ನೋಡಿ, ಮಗುವನ್ನು ನಿದ್ದೆ ಮಾಡಿಸೋದು ಹೀಗೆ. ಸೀದಾ ಬಂಟಿಯನ್ನೊಮ್ಮೆ ಕೊಂಡೋಗ್ತೀಯಾ? ಅವನಿಗೆ ಸುಸ್ಸು ಬರ್ತಾ ಉಂಟಂತೆ. ನೋಡವನ ಮುಖ ಪಾಪ ಕಂಟ್ರೋಲ್ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಓ ಸಿದ್ಧ, ಇವನ ಎಕ್ಸ್ಪ್ರೆಷನ್ ನೋಡಿ, ನಾನು ಸಿದ್ಧ ಹೇಳೋದು. ಓ ಸಿದ್ಧ, ಬಂಟಿ ಗುಡ್ ಬಾಯ್, ಗುಡ್ ಬಾಯ್ ಬಂಟಿ, ಗುಡ್ ಬಾಯ್. ಈಗ ಸಂಜೆ ಹೊತ್ತಾಯ್ತಾ, ಇವರಿಗೆಲ್ಲ ಹಿಂಡಿ ಕೊಟ್ಟು ನೀರು ಕೊಟ್ಟು ಬೈಹುಲ್ಲೆಲ್ಲ ಹಾಕಿ ಆಯಿತು. ಇನ್ನು ತೋಟಕ್ಕೆ ಹೋಗಿ ಸ್ವಲ್ಪ ಸೋಗೆ ಎಲ್ಲ ಹೆಕ್ಕಿ ತರಬೇಕು. ಅಂದರೆ ಮಳೆ ಇಲ್ಲಲ್ಲ, ಸ್ವಲ್ಪ ಒಣಗಿದ ಸೋಗೆ ಸಿಗ್ತದೆ. ಇಲ್ಲಿದ್ದು ತೆಗೆದ್ರೆ ನನಗೇನು ಮಳೆಗಾಲಕ್ಕೆ ಭಾರಿ ಕಷ್ಟ ಆಗ್ಲಿಕ್ಕೆ ಉಂಟಿವ, ಹೀಗೆ ಕೈ ಕೊಟ್ಟರೆ ಕೆಲಸದವ. ನೋಡಿ, ಇದನ್ನೆಲ್ಲ ಬಂದು ತೊಳೆಯೋದು. ಇವರಿಗೆಲ್ಲ ನೋಡಿ ಬೈಹುಲ್ಲೆಲ್ಲ ಹಾಕಿ ಆಯಿತು. ಜೋರು ಗುಡುಗಿನ ಸೌಂಡು ಕೂಡ ಕೇಳ್ತಾ ಉಂಟು. ಮಕ್ಕಳಿಗೆಲ್ಲ ಪ್ರೋಟೀನ್ ಎಕ್ಸ್ ಎಲ್ಲ ಮಾಡಿ ಕೊಟ್ಟೆ, ನಾನು ಸಹ ಕುಡ್ದೆ, ನನ್ನ ಗಂಡನಿಗೆ ಸಹ ಕೊಟ್ಟಾಯಿತು. ಬಂಟಿಯನ್ನು ಮಗ ಕರ್ಕೊಂಡು ಹೋದ ವಾಕಿಂಗ್. ಇನ್ನು ಸ್ವಲ್ಪ ಸೋಗೆ ರಾಶಿ ಹಾಕಿದರೆ ನನ್ನ ಹಸ್ಬೆಂಡ್ ತರ್ತೇನೆ ಅಂತ ಹೇಳಿದ್ದಾರೆ. ನೀರು ನೋಡಿ ಒಮ್ಮೆಲೆ ಕಮ್ಮಿ ಆದದ್ದು, ಮಳೆ ಕಡಿಮೆ ಆಯ್ತಲ್ಲ. ಮೊನ್ನೆದೇ ರಭಸಕ್ಕೆ ಬರ್ತಿದ್ರೆ ಫುಲ್ಲು ನೀರಿರ್ತಾ ಇತ್ತು. ನಮ್ಮ ತೋಟದಲ್ಲಿ ಉಂಟಲ್ಲ, ಅಲ್ಲಿ ಎಷ್ಟು ಹುಲ್ಲುಂಟು ಗೊತ್ತುಂಟ. ನಮ್ಮ ಕೆಲಸದವ ಹೇಳಿದರೆ ಅವು ಪಿರಾರಾಪುಜಿ ಹೇಳೋದಾಯ್ತಾ. ನಾನೀಗ ನನಗೆ ಆಸೆಯಾಗಿ ಸ್ವಲ್ಪ ಹೆರ್ದು ತಂದು ಹಸುಗಳಿಗೆಲ್ಲ ಹಾಕಿದೆ ಗೊತ್ತುಂಟು, ಒಂದೊಂದು ಹಿಡಿ ಹಾಳೆಯಲ್ಲಿ ಅದನ್ನು ಕಟ್ಟಿಕೊಂಡು ಬಂದು. ಪಾಪ ನನಗೆ ಆಸೆ ಆಗ್ತದೆ, ಇಷ್ಟು ಹುಲ್ಲು ಇರುವಾಗ ನಾವು ಅದರನ್ನು ಕಟ್ಟಿ ಹಾಕಿ ನರಕ ಬರೆಸುವುದು ಅಂತ ಹೇಳಿದರೆ. ತೋಟಕ್ಕೆ ಹೋಗಿ ಹುಲ್ಲು ತಂದು ನಮಗೆ ಪೂರೈಸ್ಲಿಕ್ಕೆ ಉಂಟಾ? ಹಬ್ಬ, ನನಗೆ ಸಾಕಾಯಿತು. ಕೂತ್ಕೊಂಡು ಮಾಡಿದರೆ ಆಗ್ತಿತ್ತು, ಗುಡುಗು ಬರ್ತಾಯಿತ್ತು. ಸೊ ನನಗೆಲ್ಲ ಹೆದರಿಕೆ ಸಾಯಿತು. ಇವನಿಗೆ ಹಾಳೆ ಹಾಕುವ, ಪುಟ್ಟನಿಗೆ ಹಾಳೆ ಹಾಕುವ. ತಿನ್ನು ಹಾಳೆ. ನೋಡಿ, ಹುಲ್ಲಿಗೆ ಹುಲ್ಲು ಸಾಯಿತು, ಬೈ ಹುಲ್ಲು ಸಾಯಿತು, ಹಾಳೆ ಸಾಯಿತು, ಎಲ್ಲ ಸಾಯಿತು. ಈ ಹಸಿ ಹಾಳೆ ಹಾಕುವಾಗ ಉಂಟಲ್ಲ, ಅದರ ಮೇಲಿನ ಪದರ ತೆಗೆದು ಹಾಕಬೇಕಂತೆ. ಸೊ ಅದನ್ನು ತೆಗೆದು ಇಲ್ಲಿ ವರ್ಧನಿಗೆ ನೋಡಿ ಹೀಗೆ ಮಾಡಿ ಹಾಕಿದ್ದೇನೆ. ಇವತ್ತಿನ ಸಂಜೆ ನಂತರದೊಂದು ಕೆಲಸ ಅಂತ ಹೇಳಿದರೆ ಕೆಲಸ ಆಯ್ತು. ಈಗೊಳ್ಳಿ ಬೆವರು ಅಂದರೆ ಫುಲ್ಲು ಕ್ಲೌಡಿ ಸಹ ಉಂಟಲ್ಲ, ಮತ್ತು ಸ್ವಲ್ಪ ಹುಲ್ಲು ಸಹ ಎಲ್ಲ ಮಾಡಿದೆಲ್ಲ. ಸ್ವಲ್ಪವೇ ಆದದ್ದು ಉಂಟಲ್ಲ ನನಗೆ, ಮತ್ತು ಕತ್ತಲೆ ಆಯ್ತಲ್ಲ, ಹಾಗೆ ಒಂದು ಇಷ್ಟು ಹುಲ್ಲಾಯ್ತು ಅಷ್ಟೇ. ಸಾಧಾರಣ ಎಲ್ಲರಿಗೆ ಸಹ ಒಂದು ಹುಲ್ಲಿಲ್ಲ ಅನ್ನುವ ಒಂದು ಫೀಲಿಂಗ್ಸಿಗೆ ನಾವು ಇವತ್ತು ಹುಲ್ಲೇ ತಿನ್ನಲಿಲ್ಲ ಅಂತ ಅವ್ರು ಫೀಲ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಒಂದು ಆಯಿತು, ಹುಲ್ಲಿನ ವ್ಯವಸ್ಥೆ ಆಯಿತು, ಹಾಳೆ ಹಾಕಿ ಆಯಿತು. ನನಗೆ ದೋಸೆ ಮಾಡಲಿಕ್ಕೆ ನೋಡಿ ತುಂಬ ದಿವಸ ಆಯಿತು ನಾನು ಸಹ ಇದನ್ನು ತೆಗೊಳ್ಳೋದೆ. ಸೊ ಇದು ಸಹ ಒಂದು ಮಾಡಿದೆ ಇವತ್ತು. ಇಲ್ಲದಿದ್ದರೆ ಆ ಸಿಲಿಕಾನ್ ಬ್ರಷಲ್ಲೇ ಮಾಡ್ತಾಯಿದ್ದೆ, ನೆನಪೇ ಆಗಲಿಕ್ಕಿಲ್ಲ. ಹಾಗೆ ಇದು ಸೋಗೆ ತರ್ತಾ ಇದ್ದಾರೆ, ನಾನು ರಾಶಿ ಹಾಕಿಟ್ಟದು, ಅವರು ತಗೊಂಡು ಬರೋದು ಒಂದೊಂದೇ ರಾಶಿ. ನಾನು ಒಂಜಿಂಡ ಅಂದ ಒಂಜಿ ರಾಶಿ ಚೂರ ಐತ್ನಾ ಅಂತಿಕೊಂಡು ಹೊತ್ನಾಗ ಇಂಕ ಕೈ ನಾಡಾನು ಇಡ ಎತ್ನಾಗ ಅವು ಸಾರಿ ಕಟ್ಟು ದೂರ ಕೊಂಡತ್ತುಂಟ ಆಪ್ನು ತರೆಟ್ಟೆ ಇಡ ಉಂಟ ನಾವು ಇನ್ನು ಇಂಚ ಬರೋ ಒಟ್ಟಾರೆ ಕೊಂಡು ಉಣತ. ವೆದರ್ ನೋಡಿ, ಗಂಟೆ 5:30 ಆಯಿತು. ಹೇಗೆ ಉಂಟು ನೋಡಿ, ನಾಳೆ ಬೆಳಿಗ್ಗೆಗೆ ಮಳೆ ಉಂಟಾ ಅಂತ. ಇಂಚ ಚಂಡಿಗೆ ಮಾಡ್ತಾನಪ್ಪ ಏನೇ ಕಡು ಪಿಜ್ಜಾ ದೋಸೆ, ಇದು ಟ್ಯಾಕೋಸ್ ನೋಡಿ, ಒಳ್ಳೆ ಸ್ಟಫಿಂಗ್ಸ್ ಇದೆ, ಫುಲ್ ಕ್ರೀಮಿ ಟ್ಯಾಕೋಸ್. ಸಬ್ವೆ ಸೂಪರ್ ಅಮ್ಮ. ಹೊಸ ಇನ್ವೆನ್ಷನ್, ಬ್ರೆಡ್ ಎಲ್ಲ ಬೇಕಾ, ಮಯೋನೀಸ್ ಹೊಸ ಇನ್ವೆನ್ಷನ್. ಬ್ರೆಡ್ ಬಾಡಿಗೆ ಒಳ್ಳೇದಲ್ಲ, ಮಕ್ಕಳಿಗೆಲ್ಲ ನಾವು ಅಷ್ಟು ಬ್ರೆಡ್ ಕೊಡೋದು ಒಳ್ಳೇದಲ್ಲ. ಸೊ ಅದಕ್ಕೆ ಬೇಕಾಗಿ ನೋಡಿ ನಾವು ಒಂದು ಹೊಸ ಇನ್ವೆನ್ಷನ್ ಮಾಡಿದ್ದು. ದೋಸೆಯಲ್ಲಿ ಅಲ್ಲ, ಎಲ್ಲ ಸಹ ಮಾಡ್ತಾರೆ,
ನಾವು ಸಹ ಒಂದು ಮಾಡಿದ್ದು ನಮ್ಮದೇ ಅಷ್ಟಕ್ಕೆ, ನಮ್ಮಷ್ಟಕ್ಕೆ ಒಂದು ದೋಸೆ ಪಿಜ್ಜಾ ಸೂಪರ್ ಆಗಿದೆ ಅದರ ಅಲ್ಲ. ಇಲ್ಲದೆ ಕೆಲವು ಐಟಮ್ಸ್ ಮಾಡಬೇಕು. ಈ ದೋಸೆಯ ಹಿಟ್ಟಲ್ಲಿ ನನ್ನನ್ನು ತೋರಿಸು ಮಾರ. ಈ ದೋಸೆಯ ಹಿಟ್ಟಲ್ಲಿ ಇದು ಉದ್ದಿನ ದೋಸೆ. ಇದರಲ್ಲಿ ಎಂತ ಎಲ್ಲ ಉಂಟು ಹೇಳಿದರೆ ಉದ್ದು ಮತ್ತು ಕಡಲೆಬೇಳೆ ಮತ್ತು ನಾನೆಲ್ಲ ಮಾಡ್ತೇನಲ್ಲ ಯಾವಾಗಲೂ ತೊಗರಿಬೇಳೆ, ಪ್ರೋಟೀನ್ ದೋಸೆ. ಪ್ರೋಟೀನ್ ದೋಸೆ, ಹಾಂ ಎಸ್ ಕರೆಕ್ಟ್. ನೋಡಿ ಇದು ದೋಸೆ ಟ್ಯಾಕೋಸ್. ಹೊಸ ರೆಸಿಪಿ ಮನೆಯಲ್ಲಿ ಎಲ್ಲರೂ ಸಹ ಟ್ರೈ ಮಾಡಿ. ಮಕ್ಕಳಿಗೆ ಬೋರ್ ಆಗುವಾಗ ಪ್ರೋಟೀನ್ ಬೇಕು ಅಂತೆಲ್ಲ ಹೇಳುವಾಗ ಇದನ್ನೆಲ್ಲ ಮಾಡಿ ಸರಿ ಮಾಡ್ಬೋದು. ನೆಕ್ಕದಾಗುದಿತ್ತು ಭಾಷೆ ನನ್ನ ಕೈಯೇ ಕೆಂಪಾಯ್ತು ಮಾರೆ. ಜಾಗ್ರತೆ ಮಾಡಿ ಆಯ್ತಾ ದೋಸೆ ಮಾಡುವಾಗ ಇಕೊಳ್ಳಿ ಇದು ಹೀಗೆ ತಾಗಿತ್ತು ಅಂತ. ನಾನು ಓದೋದು ಹೀಗೆ ಹಿಡ್ದದ್ದು ಇದನ್ನು ಭಾಷೆ ಇಟ್ಟದ್ದು. ಇದರಲ್ಲಿ ಮಿನಿಮಮ್ 15 ಗ್ರಾಮ್ ಪ್ರೋಟೀನ್ ಇದೆ. ಇದರಲ್ಲಿ 15 ಗ್ರಾಮ್ಸ್ ಆಫ್ ಪ್ರೋಟೀನ್. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನೋಡಿ ಒಂದು ಪ್ರೋಟೀನ್ ಇದು ನನ್ನ ಮಕ್ಕಳ ಪ್ರೋಟೀನ್ ಇಂಟೇಕನ್ನು ಹೇಗೆ ಫುಲ್ಫಿಲ್ ಮಾಡುವ ಅಂತ ಒಂದು ಟೆನ್ಷನಲ್ಲಿ ಈ ಥರದ್ದೆಲ್ಲ ಒಂದು ಕೆಲವೆಲ್ಲ ಮಾಡ್ತೇನೆ ನಾನು. ಸೊ ನೀವು ಸಹ ಮನೆಯಲ್ಲಿ ಈ ಥರ ಬೇರೆ ಬೇರೆ ಟ್ರೈ ಮಾಡಿ. ಅದಕ್ಕೆ ಅಂತ ಮಯೋನೀಸ್ ಅಂತೆ, ಮಗನಿಗೆ ಚೀಸ್ ಅದೆಲ್ಲ ತುಂಬ ಇಷ್ಟ, ಹಾಗೆ ಅಂತ ಅದೆಲ್ಲ ಮಾಡ್ತಾಯಿದ್ದ. ಹಾಗಾಗಿ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ ಬಾಯ್, ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್.